ಬೆಳಪು ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರ ಕೇಂದ್ರ ಸರ್ಕಾರ ಪ್ರಾಯೋಜಿತ ಮಹಿಳಾ ಗ್ರಾಹಕರ ಜಾಗೃತಿ ಶಿಬಿರ, ಗ್ರಾಮ ಪಂಚಾಯತ್ ಮಟ್ಟದ ಜನ ಸುರಕ್ಷಾ ನೋಂದಣಿ ಅಭಿಯಾನ ಕಾರ್ಯಕ್ರಮವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬೆಳಪು ದೇವಿಪ್ರಸಾದ್ ಶೆಟ್ಟಿ ನೇತೃತ್ವದಲ್ಲಿ ನಡೆಯಿತು. ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನವನ್ನು ಆರ್ಬಿಐ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕಿ ಸೋನಾಲಿ ಸೇನ್ ಗುಪ್ತಾ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬೆಳಪು ಗ್ರಾಮ ಪಂಚಾಯತ್ನಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಮಹಿಳಾ ಗ್ರಾಹಕರ ಜಾಗೃತಿ ಶಿಬಿರ, ಗ್ರಾಮ ಪಂಚಾಯತ್ ಮಟ್ಟದ ಜನ ಸುರಕ್ಷಾ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದಲ್ಲಿ ಗ್ರಾಮೀಣ ಜನರ ಸಹಿತ ಪ್ರತಿಯೊಬ್ಬರೂ ಪಾಲ್ಗೊಳ್ಳುವುದು ದೇಶದ ಭವಿಷ್ಯದ ದೃಷ್ಟಿಯಿಂದ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ಯೋಜನೆಗಳನ್ನು ಜನರಿಗೆ ತಲುಪಿಸಲು ದೇಶದ ಎಲ್ಲ ಗ್ರಾಮಗಳಿಗೆ ತೆರಳಿ ಬ್ಯಾಂಕ್ಗಳು ಅಭಿಯಾನ ನಡೆಸುತ್ತಿವೆ. ಜೀವನ್ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆಯ ಲಾಭ ದೇಶದ ಕನಿಷ್ಠ ಪ್ರಜೆಗಳಿಗೂ ಆಗಬೇಕೆನ್ನುವ ಕೇಂದ್ರದ ಪರಿಕಲ್ಪನೆಯಾಗಿದೆ ಎಂದು ಹೇಳಿದರು. ग्राम पंचायत प्रेसिडेंट देवीप्रसाद शेट्टी जी मुझे बता रहे थे कि मॉडल विलेज है और प्रेसिडेंट साहब भी आए हैं, अब्दुल कलाम, और उनको बहुत सारा ऑनर भी मिला है, सब मुझे दिखा रहे थे. तो मुझे लगता है मैं बहुत ही प्रिविलेज्ड हूँ आज यहाँ आके, क्योंकि एक ऐसा जगह है जो देश के लिए एक एग्जाम्पल है. मैं अपने आप को बहुत खुशकिस्मत समझती हूँ कि मैंने डिसाइड किया कि मैं यहाँ आऊँगी और ग्राम पंचायत कैंप में पार्टिसिपेट करूँगी. अदरवाइज हम लोग जो सिटी में रहते हैं, बैंगलोर में रहते हैं, हमें पता ही नहीं चलता कि यहाँ पर ऐसा एक विलेज भी है एंड इट इज़ सो एडवांस्ड. देश के लिए एक एग्जाम्पल है. सो मैं यहाँ जो बच्चों को देख रही हूँ, सब कॉलेज से आए हैं, पॉलिटेक्निक कॉलेज से आए हैं. इनको देखकर मुझे काफ़ी अच्छा लग रहा है कि हमारा भारत का जो नेक्स्ट जो भविष्य है, जो फ्यूचर है, दे आर डिपेक्टिंग आवर फ्यूचर. ಈ ಸಂದರ್ಭದಲ್ಲಿ ಅವರನ್ನ ಬೆಳಪು ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು. ಸಮಾರಂಭದ ಮುಖ್ಯ ಅತಿಥಿ ಬೆಳಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಡಾ ದೇವಿಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬ್ಯಾಂಕಿಂಗ್ ಯೋಜನೆಗಳ ಬಗ್ಗೆ ಗ್ರಾಮೀಣ ಜನರಿಗೆ ಸೂಕ್ತ ಮಾಹಿತಿ ಇಲ್ಲ, ಶೈಕ್ಷಣಿಕ ಸಾಲಕ್ಕೆ ಹೆಚ್ಚು ತೊಂದರೆ ಮಾಡುತ್ತಿದ್ದಾರೆ ಹಾಗೂ ಬ್ಯಾಂಕ್ ಸಾಲ ವಿಚಾರದಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದ್ದು, ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ನಮ್ಮ ಕೆನರಾ ಬ್ಯಾಂಕಿನ ಮ್ಯಾನೇಜರು, ಯೂನಿಯನ್ ಬ್ಯಾಂಕಿನ ಮ್ಯಾನೇಜರು, ರೀಜನಲ್ ಹೆಡ್ ಅವರು ಬಂದು ನಿಮ್ಮಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಆದ್ರಿಂದ ಅಲ್ಲಿಗೆ ನಮ್ಮ RBI ಡೈರೆಕ್ಟರ್ ಕೂಡ ಬರ್ತಾ ಇದ್ದಾರೆ. ಅದೊಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದಾಗ ನಮಗೆ ಬಹಳ ಸಂತೋಷ ಆಯಿತು. ನಮ್ಮ ಗ್ರಾಮ ಒಂದು ರೀತಿಯಲ್ಲಿ ಬಹಳಷ್ಟು ಯಾವ ರೀತಿ ಇತ್ತು, ಹೇಗೆ ಆಗಿದೆ, ಫೈನಾನ್ಷಿಯಲ್ ಆಗಿ ಹೇಗೆ ಡೆವಲಪ್ ಆಗಿದೆ, ಇದೆಲ್ಲ ನಮಗೆ ಗೊತ್ತಿದೆ. ಬ್ಯಾಂಕಿನಲ್ಲಿ ಹೇಗೆ ವ್ಯವಹಾರ ಮಾಡುವುದು ಅಂತ ಗೊತ್ತಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಇದೆ, ಸುಮಾರು 280 ಸೆಲ್ಫ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಕೂಡ ನಮ್ಮಲ್ಲಿ ನಾವು ಮಾಡಿದ್ದೇವೆ ನಮ್ಮ ಗ್ರಾಮದಲ್ಲಿ, ನಮ್ಮ ಬೆಳಪು CA ಬ್ಯಾಂಕಿನ ಮುಖಾಂತರ. ಆದ್ರಿಂದ ಎಲ್ಲರಿಗೂ ಬ್ಯಾಂಕಿನ ಬಗ್ಗೆ ಮಾಹಿತಿ ಇದೆ. ಆದ್ರೆ ಬ್ಯಾಂಕಿನಲ್ಲಿ ಏನೆಲ್ಲ ಸೌಲಭ್ಯ ಇದೆ, ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕ್ ನಮ್ಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಕೆಲವರಿಗೆ ಹೆದರಿಕೆ ಆಗ್ತದೆ. ಬ್ಯಾಂಕಿನ ಮ್ಯಾನೇಜರ್ ಹತ್ರ ಹೋದ್ರೆ ಅದು ಅವರು ಸರಿಯಾಗಿ ಮಾತಾಡೋದಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ, ನಮಗೂ ಮತ್ತು ಅವರಿಗೂ ಭಾಷೆ ಬರುವುದಿಲ್ಲ, ಬ್ಯಾಂಕಿನಲ್ಲಿ ಮುಖ ನೋಡಿ ಮಾತಾಡೋದಿಲ್ಲ, ಬ್ಯಾಂಕಲ್ಲಿ ಗೌರವ ಸಿಗುವುದಿಲ್ಲ ಎಂಬ ಭಾವನೆ ನಮ್ಮಲ್ಲಿದೆ. ಕೆಲವರು ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್, ನಮ್ಮಂತವರಿಗೆ ಅಲ್ಲ. ವಿದ್ಯಾರ್ಥಿಗಳು ಹೋದ್ರೆ ಶಿಕ್ಷಣಕ್ಕೆ ನಮ್ಗೆ ಸಾಲ ಬೇಕು ಅಂತ ಕೇಳಿ ಹೋದ್ರೆ ಅಲ್ಲಿ ಬಹಳಷ್ಟು ರೂಲ್ಸ್ ಹೇಳ್ತಾರೆ, ಎಜುಕೇಶನ್ ರೂಲ್ಸ್ ಥೋಡಾ ಜ್ಯಾದಾ ಬೋಲ್ತೆ ಬ್ಯಾಂಕ್. ಸಮಾರಂಭದಲ್ಲಿ ಪ್ರಕೃತಿ ವಿಕೋಪ ನಿಧಿಯಿಂದ ಫಲಾನುಭವಿಗಳಿಗೆ ಚೆಕ್ ವಿತರಿಸಲಾಯಿತು.
ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ 20 ರೂಪಾಯಿ ವಿಮಾ ಯೋಜನೆಯ ಫಲಾನುಭವಿಗಳಿಗೆ 2 ಲಕ್ಷದ ಚೆಕ್ ಅನ್ನು ಬ್ಯಾಂಕ್ ವತಿಯಿಂದ ವಿತರಿಸಲಾಯಿತು. ವೇದಿಕೆಯಲ್ಲಿ ಯೂನಿಯನ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ರಾಜೇಂದ್ರ ಕುಮಾರ್, ಯೂನಿಯನ್ ಬ್ಯಾಂಕ್ ರೀಜನಲ್ ಹೆಡ್ ಅಶೋಕ್ ಅಂಬಸ ಬಂಡಾಚೆ, ಲೀಡ್ ಬ್ಯಾಂಕ್ ಪ್ರಬಂಧಕ ಹರೀಶ್ ಜಿ, ಕೆನರಾ ಬ್ಯಾಂಕ್ ಡಿಜಿಎಂ ಪವಿತ್ರ ಕುಮಾರ್ ದಾಸ್, ಕಾರ್ಪೊರೇಟ್ ಬಿಸಿ ರೀಜನಲ್ ಹೆಡ್ ಚೈತನ್ಯ ಕೃಷ್ಣ, ಬೆಳಪು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಭಟ್, ಪಿಡಿಒ ಪ್ರವೀಣ್ ಡಿಸೋಸಾ ಮುಖ್ಯ ಅತಿಥಿಗಳಾಗಿದ್ದರು. ಯೂನಿಯನ್ ಬ್ಯಾಂಕ್ನ ಶಾಖಾ ಪ್ರಬಂಧಕ ಅಶೋಕ್ ಕೋಟ್ಯಾನ್ ಕಾರ್ಯಕ್ರಮ ನಿರ್ವಹಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.